ಮಂಗಳೂರಿನ ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ ಮತ್ತು ಮಾತಾ ಸೇವಾ ಪ್ರತಿಷ್ಠಾನ ವತಿಯಿಂದ ನಗರದ ಉರ್ವ ಶ್ರೀ ಮಾರಿಯಮ್ಮ ಸಭಾಭವನದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟ ಉರ್ವ ಕೇಸರಿಯ ಸಮಾರೋಪ ಕಾರ್ಯಕ್ರಮವು ನಡೆಯಿತು. ವಿವಿಧ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದ ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ವತಿಯಿಂದ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟ ಉರ್ವ ಕೇಸರಿ ಸಮಾರೋಪ ಕಾರ್ಯಕ್ರಮ ಜರುಗಿತು. ಇನ್ನು ರಾಷ್ಟ್ರೀಯ ಕ್ರೀಡಾಪಟು ವಿಜಯ್ ಸುವರ್ಣ ಅವರನ್ನ ವೇದಿಕೆಯಲ್ಲಿ ಗಣ್ಯರು ಸನ್ಮಾನಿಸಿದ್ರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುಸ್ತಿ ಪಂದ್ಯಾಟ ಮತ್ತೆ ಪುನರ್ಜೀವನ ಸೃಷ್ಟಿಯಾಗುತ್ತಿದೆ. ಅತ್ಯುತ್ತಮ ರೀತಿಯಲ್ಲಿ ಕ್ರೀಡಾಕೂಟ ನಡೆದಿದೆ ಎಂದು ಹೇಳಿದ್ರು. ದಕ್ಷಿಣ ಕನ್ನಡ ಜಿಲ್ಲೆ ಕುಸ್ತಿಗೊಂಜಿ ಪುನರ್ಜೀವನ ಬರಂದುಂಡು ದಯಗೊತ್ತಂಡೆ ದುಂಬು ಕಾಲಿ ಒಂಜಿ ತುಳುನಾಡ ಕೇಸರಿ ಕುಸ್ತಿ ಇತ್ತದೆ. ಆ ಪೊರ್ತೋಡು ಸಾಧಾರಣ ಒಂಜಿ 400-500 ಕ್ರೀಡಾಪಟುಗಳು ಭಾಗವಹಿಸ್ತಾರೆ. ತದನಂತರ ದಾದನ ಒಂಜಿ ಕೆಲವು ಕಾರಣಾಂತರ ಕುಸ್ತಿ ಕ್ಷೀಣ ಒಂದು ಬರೋದಿರ್ತದೆ. ಆಂಡ ಇನಿ ಕೂಡ ಕುಸ್ತಿ ಇಂಪ್ರೂವ್ ಒಂದು ಉಂಟು ದಯಪಂಡ ಇನಿ ದಕ್ಷಿಣ ಕನ್ನಡ ಜಿಲ್ಲಾ ಒಂದು ಮಗುವಿನ ಮಹಾಜನ ಸಂಘ ತನ್ನ ದಸರಾ ಕೇಸರಿ ಕುಸ್ತಿನಿ ಪ್ರಾರಂಭ ತಂದಿತ್ತು. ಅಂಚನೆ ಇನಿ ನಮ್ಮ ಮ್ಯಾಟ್ ಫ್ರೆಂಡ್ಸ್ ಉರ್ವ ಮಗಳು ಭಾರಿ ಒಂಜಿ ಭರ್ಜರಿ ಅದು ಇಂಚಿನ ಒಂಜಿ ಲೈಟಿಂಗ್ ಇಂಚಿನ ಒಂಜಿ ಸ್ಟೇಜ್ ಇಡಿ ಭಾರಿ ಒಂಜಿ ಪೊರ್ಲುದ ಈ ಕುಸ್ತಿನ ಮಲ್ಪದು ನನ ಈ ಕುಸ್ತಿ ಈ ದಕ್ಷಿಣ ಕನ್ನಡ ಜಿಲ್ಲೆಡತ್ತು ನಮ್ಮ ದುಂಬು ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಗಳಿಸೋದು ಬೈದಿನ ಅಂಚನೆ ದುಂಬುಲ ಬರಡು ಪಣದು ನಮ್ಮ ಕ್ರೀಡಾಪಟುಗಳಿಗೆ ಒಂಜಿ ಎನ್ನ ಕಿವಿ ಮಾತುದ ಬಂಡ ಕ್ರೀಡೆ ಒಂದು ನಂಗೆ ಮಾತಲ್ಲ ಕೊರ್ಪುಂಡು ಶಾರೀರಿಕವಾದ ಆವಾಡು ಮಾನಸಿಕವಾದ ಆವಾಡು ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕ್ಷಮತೆ ತೊಂಡು ರಡ್ಡನೆ ಅದು ಕ್ರೀಡೆ ಒಂಜಿ ಶಾಂತಿದ ಒಂಜಿ ಸಂಕೇತ. ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಅವರು ಮಾತನಾಡಿ, ಗ್ರಾಮೀಣ ಕ್ರೀಡೆಗೆ ಉತ್ತೇಜನ ನೀಡುವ ಕೆಲಸ ಆಗಬೇಕಿದೆ. ಅಂದು ನಡೆಯುತ್ತಿದ್ದ ಕುಸ್ತಿಯನ್ನ ಮತ್ತೆ ನೆನಪಿಸಿದಂತಾಗಿದೆ ಎಂದು ಹೇಳಿದ್ರು. ಒಂದು ರೂಟ್ಸ್ ಎನ್ನ ಇಲ್ಲದ ಅಣ್ಣೆ ಹೋಮ್ ಗ್ರೌಂಡ್ ಹೆಂಗನ ಕುಸ್ತಿ ಎನ್ನ ಮೂಲ ಹೆಂಗನ ಎನ್ನ ಅಮ್ಮೇರೆ ಭವಾನಿ ಶಂಕರ್ ಕುಂದರ್ ಬೇಪಣ್ಣೆ ಬಂದು ಸೊ ಮುಲುಪುನ ಬೆಂಗರದ ಎನ್ನ ಪೂರಾ ತುಳುನಾಡ ಕೇಸರಿ ವಿನ್ನಾತಿನ ಕುಮಾರ್ ವಿನ್ನಾತಿನಕಲು ಅಂಚನೆ ಎನ್ನ ಅಣ್ಣನಕಲು ಪೂರ ಕುಮಾರ್ ಕೋಟೆಯಲ್ಲೊಲ್ಲೇರು ಮುಲ್ಲು ಮಾತೆಲ್ಲೊಲ್ಲೇರು. ಥ್ಯಾಂಕ್ ಯು ಮಾತು ಪೂರ ಒಂದು ಎನ್ನ ಅಣ್ಣನಗನ ಕುಸ್ತಿ ಇತ್ತೇನೆ ಎನ್ನೊಂದು ಇತ್ತೆ ಸಾಜನ ಪಕ್ಕಮ್ಮನ ಗೊಬ್ಬನ ಕುಸ್ತಿ ಗೊಬ್ಬನ ಗಾನಗ ಎಂಕ ಅವು ಎಣ್ಣೊಂದು ಇತ್ತಂಡೆ. ಥ್ಯಾಂಕ್ ಯು ಸರ್. ಮಂಗಳೂರು ಉತ್ತರ ವಲಯ ಬಿಜೆಪಿ ಕಾರ್ಯದರ್ಶಿ ಪುಷ್ಪರಾಜ್ ಕರ್ಕೇರ ಅವರು ಮಾತನಾಡಿ, ಕ್ರೀಡೆಯು ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ. ಮುಂದಿನ ದಿನಗಳಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ನೀಡುವ ಕೆಲಸ ಆಗಬೇಕು ಎಂದರು. ನಮ್ಮ ಅನ್ಯ ಪಂಡ್ಯರು ಅವು ನಂಗೆ ಶಿಸ್ತು ಬಕ್ಕ ನಮ್ಮ ಆತ್ಮವಿಶ್ವಾಸವನ್ನು ಅವು ಹೆಚ್ಚಿಸೋಣ ಪಂಡ್ಯರು ಅಂಚನೆ ನಮ್ಮ ಒಂಜಿ ಈ ತಂಡವಾದ ಎಂಚೆ ಕೆಲಸ ಮಲ್ಪೊಲಿ ಪನ್ಪಿನ ಈ ಕುಸ್ತಿ ನಂಗೆ ತೋಜಾಡು ನಮ್ಮ ದೈಹಿಕ ಅವಾರ್ಡ್ ಮಾನಸಿಕ ಅವಾರ್ಡ್ ನಂಗೆ ಶಕ್ತಿ ಕೊರ್ಪಿನ ಒಂಜಿ ಕ್ರೀಡೆ ಎತ್ತಿನ ಕುಸ್ತಿ ಖಂಡಿತವಾಗ್ಲೂ ನಮ್ಗೆ ಗೊತ್ತಪ್ಪು ದುಂಬುದ ಕಾಲೋಡು ಜನಕಲು ಒಂಜಿ 100 ವರ್ಷ ಬದುಕು ಹೊಂದಿತ್ತೇರು. ಆಂಡ ಇತ್ತೆ ನಮ್ಮ 8 ವರ್ಷ ಬದುಕು ಅಂದು ಗೊತ್ತುಂಡು. ನಮಗೆ ಒಂಜಿ ಕಡೆ ನಮ್ಮ ದೇಹಗೂ ವ್ಯಾಯಾಮ ಕಮ್ಮಿ ಆತನ್ನು ಬಂದು ತೋಜುಂಡು. ಖಂಡಿತವಾದ ನಮ್ಮ ದೇಹಗೂ ನಮ್ಮ ಇಂಚಿಂದ ಕಾರ್ಯಕ್ರಮ ಇಂಚಿಂದ ಒಂಜಿ ಕುಸ್ತಿ ಮಲ್ಪುನ ಮೂಲಕ ಈ ನಮ್ಮ ಯುವ ಜನತೆಯನ್ನು ಒಟ್ಟಿಗೆ ಮಲ್ಪುನ ಕೆಲಸ ಖಂಡಿತ ಈ ಭಾಗವಡ ಮಲ್ಪಗ. ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟದಲ್ಲಿ ವಿವಿಧ ವಿಭಾಗದಲ್ಲಿ ವಿಜೇತರಾದ ಕ್ರೀಡಾಪಟುಗಳಿಗೆ ಗಣ್ಯರು ಬಹುಮಾನವನ್ನ ನೀಡಿ ಗೌರವಿಸಿದ್ರು. ಮೊದಲ ಆವೃತ್ತಿಯ ಉರ್ವ ಕೇಸರಿ ಗದೆಯನ್ನ ಅನನ್ಯ ವಿಬಿ ಬೆಂಗ್ರೆ ಅವರು ಪಡೆದುಕೊಂಡ್ರು. ಇದರ ಜೊತೆಯಲ್ಲಿ ಗಗನ್ ದ್ವಿತೀಯ ಹಾಗೂ ತೃತೀಯ ಸುಹಾನ್ ಪ್ರಶಸ್ತಿಯನ್ನ ಪಡೆದುಕೊಂಡ್ರು. ಕೇಸರಿಯ ಗದೆ ಹಾಗೆ ಆ ಗದೆಯನ್ನ ಅತ್ಯಂತ ಹೆಮ್ಮೆಯಿಂದ ಸಮಾರೋಪದಲ್ಲಿ ಉರ್ವ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರ ಲಕ್ಷ್ಮಣ್ ಆಮೀನ್, ಏಳುಪಟ್ನ ಮೊಗವೀರ ಸಂಯುಕ್ತ ಸಭಾದ ಅಧ್ಯಕ್ಷರಾದ ಲೋಕೇಶ್ ಸುವರ್ಣ, ತಂಡದ ಮಾರ್ಗದರ್ಶಕರಾದ ಮನೋಹರ್ ಬೋಳಾರ್, ಉದ್ಯಮಿ ಬಾಬಾ ಅಲಂಕರ್, ತೊಕ್ಕೊಟ್ಟು ತುಡರ್ ಹೌಸ್ನ ಕೀರ್ತನ್,
ಬಿಜೆಪಿ ಮುಖಂಡ ಜಿತೇಶ್ ತಣ್ಣೀರುಬಾವಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಶ್ರೀ ಮಾರಿಯಮ್ಮ ಸಭಾಭವನಕ್ಕೆ ನಾವು ನಮ್ಮ ಧನ್ಯವಾದಗಳನ್ನು ತಿಳಿಸಬೇಕು. ರಾಯಲ್ ಡ್ರೀಮ್ಸ್ ಲಕ್ಸುರಿ ಬೀಚ್ ಹೌಸ್, ನಾಡೋಜ ಡಾಕ್ಟರ್ ಜಿ ಶಂಕರ್, V4 ನ್ಯೂಸ್ 24x7. ಇದಕ್ಕೂ ಮೊದಲು ಪಂದ್ಯಾಟಕ್ಕೆ ಸಂಸದ ಬ್ರಿಜೇಶ್ ಚೌಟ, ರಾಷ್ಟ್ರೀಯ ಕ್ರೀಡಾಪಟು ದಿನೇಶ್ ಕುಂದರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಸೇರಿದಂತೆ ಮೊದಲಾದ ಮುಖಂಡರು ಭೇಟಿ ನೀಡಿ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಿದ್ರು. ರಾಜ್ಯಕ್ಕೆ ರಾಷ್ಟ್ರಕ್ಕೆ ಹೆಮ್ಮೆಯನ್ನು ತಂದುಕೊಡುವುದಲ್ಲ ಮಾತ್ರವಲ್ಲದೆ ಇವತ್ತಿಗೆ ಒಲಿಂಪಿಕ್ಸ್ ನಲ್ಲಿ ನಮ್ಮ ದೇಶವನ್ನ ಪ್ರತಿನಿಧಿಸಿದಂತಹ MR ಪೂವಮ್ಮನಂತಹ ಅಥ್ಲೀಟ್ಗಳನ್ನ ಟ್ರೈನಿಂಗ್ ಮಾಡಿದಂತಹ ಒಬ್ಬ ಕೋಚ್ ನಮ್ಮ ಮುಂದೆ ಇದ್ದಾರೆ. ಪ್ರಥಮವಾದ ಎನ್ನ ಮೂಲೆತ್ತಿನ ಗೌತಮ್ ಕೋಡಿಕಲ್ ಮೇರೆಗೆ ಎನ್ನ ಪರವಾದ ಎನ್ನ ಕುಟುಂಬದ ಪರವಾದ ಶ್ರೀರಾಮದೂತ್ ಹನುಮಾನ್ ವ್ಯಾಯಾಮ ಶಾಲೆದ ಪರವಾದ ಸೋಲ್ಮೇಲೆ ಸಂದ ಒಂದುಲ್ಲ ಅಂಚನೆ ಈ ಉರ್ವ ಕೇಸರಿ ಪಂಪಿನ ಕುಸ್ತಿ ಸ್ಪರ್ಧೆ ಪ್ರತಿ ವರ್ಷ ನಡಪೋಡು ಏನರ್ದು ದಾದ ಸಹಾಯ ಉಂಡು ಅವ ನಾನು ಈ ವೇದಿಕೆ ಪನ್ನೀರ ಇಚ್ಛೆ ಪಡೊಂದಿಲ್ಲ ಅವು ಮಾತ್ರ ಅತ್ತು ಕುಸ್ತಿಡು ಹಿಂಗೊಂದು ಮಲ್ಲ ಆಸೆ ಇಂಜಿನ ಮಣ್ಣಿಂದ ದಕ್ಷಿಣ ಕನ್ನಡ ಜಿಲ್ಲೆ ಹಿಡ್ದು ಒಂಜಿ ಬಾಲೆ ಪೊಣ್ಣ ಆವಡು ಹಣ ಆವಡು ಅಂತಾರಾಷ್ಟ್ರೀಯ ಮಟ್ಟಗೊಂಜಿ ಪೋಪಿಲ ಕಾವಡು ಒಂದು ಮಲ್ಲ ಮಹದಾಸೆ ಐಕೆ ನಿಕ್ಕಲು ಮಾತೆಲ್ಲ ತರಬೇತುದಾರರು ನಿರಂತರವಾದ ಪ್ರಯತ್ನ ಮನ್ಪಡು ಎಂಗುಲ್ ಕುಸ್ತಿ ಮನ್ಪನಗ ಯಾರ ನವೀನ್ ಬೆಂಗ್ರೆ ಕುಸ್ತಿ ಮನ್ಪನಗ ವರ್ಷಕ್ಕೊಂಜಿ ಕುಸ್ತಿ ಮಾತ್ರ ಹಾಕ್ತೀನಿ ಇತ್ತೆ 2 ತಿಂಗಳಿಗೊಂಜಿ ಅಥವಾ 3 ತಿಂಗಳಿಗೆ ಕುಸ್ತಿ ನಿರಂತರವಾದ ಒಂದುಂಡು ಒಂದು ಎಡ್ಡೆಂತಿನ ಒಂಜಿ ಡೆವಲಪ್ಮೆಂಟ್ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟ ಉರ್ವ ಕೇಸರಿ ಇದರ ಮುಖಾಂತರ ನಡೆಯುವಂಥ ಈ ಒಂದು ಕುಸ್ತಿ ಪಂದ್ಯಾಟ ಅತ್ಯಂತ ಒಂದು ವ್ಯವಸ್ಥಿತ ಮತ್ತು ಸಂಘಟನಾತ್ಮಕವಾಗಿ ಒಳ್ಳೆಯ ರೀತಿಯ ಈ ಒಂದು ಕುಸ್ತಿ ಪಂದ್ಯಾಟ ಇಲ್ಲಿ ಆಯೋಜನೆ ಆಗಿದೆ. ವಿಶೇಷವಾಗಿ ಕುಸ್ತಿಯನ್ನು ಹೆಚ್ಚು ಈ ರೀತಿಯ ಒಂದು ಕ್ರೀಡೆಯನ್ನು ನಡೆಸುವುದರ ಮುಖಾಂತರ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕುಸ್ತಿಯನ್ನು ನಮ್ಮ ಇಡೀ ದೇಶದ ಬೇರೆ ಬೇರೆ ದೇಶದ ಮುಖಾಂತರ ಆಗುವಂಥ ಸಂದರ್ಭದಲ್ಲಿ ನಮ್ಮ ದೇಶದಿಂದ ಆ ಒಂದು ಎತ್ತರಕ್ಕೆ ಏರಲಿಕ್ಕೆ ಈ ಒಂದು ಮಂಗಳೂರಿನಿಂದ ಕೂಡ ವಿಶೇಷವಾದ ಕೊಡುಗೆಯನ್ನು ಕೊಡುವ ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.